ಮಂಗಳೂರಿನ ಬೀಚ್ಗಳಲ್ಲಿ ನಡೆಸಿದ ತಡರಾತ್ರಿ ಕಾರ್ಯಾಚರಣೆ ವಿರುದ್ಧ ಅಪಸ್ವರಗಳು ಕೇಳಿಬಂದಿದ್ದವು. ಆದರೆ ಅಂತಹ ಆಕ್ಷೇಪಗಳಿಗೆ ಸ್ಪಷ್ಟನೆ ನೀಡುತ್ತೇವೆ ಹೊರತು ಕಾರ್ಯಾಚರಣೆ ಸ್ಥಗಿತಗೊಳಿಸುವ ಪ್ರಶ್ನೆ ಇಲ್ಲ ಅಂತ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ರಾತ್ರಿ ಹೊತ್ತಲ್ಲಿ ಸಾರ್ವಜನಿಕ ಸ್ಥಳವಾಗಿರುವ ಬೀಚ್ಗಳಲ್ಲಿ ಮದ್ಯಪಾನ ಮಾಡುವುದು ಮತ್ತು ಯುವಕ ಯುವತಿಯರು ತಡರಾತ್ರಿಯಲ್ಲಿ ಒಬ್ಬೊಬ್ಬರಾಗಿ ಕೂತ್ಕೊಳ್ಳುವುದು ಎಷ್ಟು ಸರಿ? ಯುವಕ ಯುವತಿಯರು ಒಬ್ಬೊಬ್ಬರಾಗಿ ಬೀಚ್ಗಳಲ್ಲಿ ಕೂತ ಸಂದರ್ಭ ಅವರಿಗೆ ಕಿಡಿಗೇಡಿಗಳಿಂದ ತೊಂದರೆ ಆದ್ರೆ ಇಡೀ ಮಂಗಳೂರು ತಲೆ ತಗ್ಗಿಸೋ ಘಟನೆ ನಡೆದರೆ ಅದಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದೆನ್ನುವ ಉದ್ದೇಶದಿಂದಷ್ಟೇ ಬೀಚ್ಗಳಲ್ಲಿ ತಡರಾತ್ರಿ ಕಾರ್ಯಾಚರಣೆ ನಡೆಸುತ್ತಿದ್ದೇವೆ ಎಂದರು. ಇನ್ನು ಪೊಲೀಸರ ಮೇಲೆ ಹಲ್ಲೆ ನಡೆಸುವ ಯಾವುದೇ ಕಿಡಿಗೇಡಿಗಳಿದ್ದರೂ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿಯೂ ಎಚ್ಚರಿಸಿದ್ದಾರೆ. ಬೇರೆ ಯಾವುದೋ ಒಂದು ಕ್ರೈಮ್ ಲಾಂಡರ್ ಸಿಚುವೇಶನ್ ಒಂದಿನ ಎರಡು ದಿನ ಅಥವಾ ಕೆಲವು ದಿನಗಳ ಕಾಲ ಇಂಪ್ಯಾಕ್ಟ್ ಮಾಡಬಹುದು. ಆದರೆ ಈ ಮಾದಕ ದ್ರವ್ಯಗಳಿಗೆ ಏನಾದರೂ ದಾಸರಾದರೆ ನಮ್ಮ ಯುವ ಸಮೂಹ ಕಂಪ್ಲೀಟ್ ಆಗಿ ಅವರು ದಿಕ್ತಪ್ಪುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಒಂದು ಸಮಸ್ಯೆಯನ್ನ ಈ ಒಂದು ಸಾಮಾಜಿಕ ಪಿಡುಗನ್ನ ಬೇರೆ ಸಮೇತ ಕಿತ್ತಾಕುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಇರುತ್ತೆ. ಅದೇ ರೀತಿ ಈ ಪಬ್ಲಿಕ್ ನ್ಯೂಸೆನ್ಸ್ ತುಂಬಾ ಇಂಪಾರ್ಟೆಂಟ್ ವಿಷಯ. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ವಾಕ್ ಬರ್ತಾರೆ, ಹೆಣ್ಮಕ್ಳು ವಾಕ್ ಬರ್ತಾರೆ, ಹಿರಿಯ ನಾಗರಿಕರು ವಾಕ್ ಬರ್ತಾರೆ, ಈವ್ನಿಂಗ್ ವಾಕ್ಸ್ ಬರ್ತಾರೆ. ಮತ್ತೆ ಈ ಭಾಗದಲ್ಲಿ ಸ್ವಲ್ಪ ಆಚರಣೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ಸಂಸ್ಕೃತಿ, ಈ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಭೇಟಿ ಮಾಡುವಂಥದ್ದು ಮತ್ತೆ ಇದೇ ರೀತಿ ಒಳ್ಳೆ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗಿ ಅನ್ನೋ ಒಂದು ಬೆನ್ನು ತಟ್ಟೋದ್ರ ಮುಖಾಂತರ ನಮಗೆ ಸಹಕರಿಸಿದ್ದೀವಿ. ಆದರೆ ಅಲ್ಲಲ್ಲಿ ಕೆಲವು ಅಬ್ಜೆಕ್ಷನ್ಸ್ ಮತ್ತೆ ಕೆಲವು ಕ್ವೈರೀಸ್ ನನಗೆ ರೈಸ್ ಮಾಡಲಾಯಿತು. ಯಾಕಂದ್ರೆ ನನಗೆ ನೇರವಾಗಿ ಯಾರು ಬಂದು ಕೇಳಿಲ್ಲ, ಬಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನುವಂಥ ಕೆಲವು ಪ್ರಶ್ನೆಗಳನ್ನ ನನಗೆ ಕೇಳಲಾಯಿತು. ಆ ಒಂದು 2-3 ವಿಷಯ ನಾನು ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ.